ಮಂಗಳೂರು ಬೋಳಾರ ಶ್ರೀ ಮಂಗಳಾದೇವಿ ದೇವಸ್ಥಾನ ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರ ಇದರ 12ನೇ ವಾರ್ಷಿಕೋತ್ಸವ ನಿರ್ದೇಶಕ ಜಯಕರ್ ಪಂಡಿತ್ ಬಜಾಲ್ ನಿರ್ದೇಶನದಲ್ಲಿ ಸಭೆ ಸಮ್ಮಾನ ಕಾರ್ಯಕ್ರಮ ದಕ್ಷಯಜ್ಞ ಗಿರಿಜಾ ಕಲ್ಯಾಣ ಕಾರ್ತಿಕೇಯ ಕಲ್ಯಾಣ ಯಕ್ಷಗಾನ ಪ್ರದರ್ಶನದೊಂದಿಗೆ ಶ್ರೀ ಮಂಗಳಾದೇವಿ ದೇವಸ್ಥಾನದ ವಟಾರದಲ್ಲಿ ನಡೆಯಿತು. ವೀರನಗರ ಪೆರ್ಲಾ ಶ್ರೀ ದುರ್ಗಾಪರಮೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಧ್ಯಕ್ಷ ಕೇಶವ ಪೂಜಾರಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಯಕ್ಷಗಾನ ಕಲಾವಿದ ಬೋಳಾರ ಸುರಭಿ ಏಜೆನ್ಸಿ ಮಾಲಕ ಶಿವಪ್ರಸಾದ್ ಪ್ರಭು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ, ಸಂಘಟನೆಯನ್ನು ಕಟ್ಟುವುದು ಬೆಳೆಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ, ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಯಕ್ಷಗಾನ ಕಲಿಸುವುದು ತುಂಬಾ ಪರಿಶ್ರಮದ ಕೆಲಸ. ಆರಾಧನಾ ಕಲೆಯಾದ ಯಕ್ಷಗಾನ ಕ್ಷೇತ್ರಕ್ಕೆ ಜಯಕರ್ ಪಂಡಿತ್ ಮತ್ತು ಅವರ ಬಳಗದವರು ಅನೇಕ ಕೊಡುಗೆಗಳನ್ನು ಅದ್ಭುತಗಳನ್ನು ನೀಡಿದ್ದಾರೆ ಎಂದು ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರದ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಸಂಘಕ್ಕೆ ಶುಭವನ್ನು ಹಾರೈಸುತ್ತಾ ಇನ್ನು ಮುಂದೆ ಕೂಡ ಇನ್ನೂ ಅನೇಕ ಕಲಾವಿದರು ಇದರಲ್ಲಿ ಮೂಡಿ ಬರಲಿ ಅಂತ ಆಶಿಸುತ್ತಾ, ಇವತ್ತಿನ ವಿಶೇಷವಾಗಿ ಗೌರವಕ್ಕೆ ಪಾತ್ರರಾದವರು ವೆಂಕಟೇಶ ಬೋಳಿಯಾಲ್ ಅವರು. ಯಾವಾಗ್ಲೂ ನೋಡ್ತೇವೆ ನಾವು ಕಾರ್ಯಕ್ರಮದಲ್ಲಿ ಅವರು ಯಾವಾಗ್ಲೂ ಇರ್ತಾರೆ, ಎಲ್ಲಿ ಕಾರ್ಯಕ್ರಮದಲ್ಲಿ ಅವರು ಇರ್ತಾರೆ. ಮತ್ತೆ ಸುಂದರವಾಗಿ ಆ ಒಂದು ಉತ್ತಮವಾದ ಭಾಗ ಅವರು ಚಿತ್ರೀಕರಣ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ. ನಾವು ಅವರ ಬಹಳಷ್ಟು ಅವರ ಈ ಚಿತ್ರೀಕರಣದ ಭಾಗವನ್ನು ನೋಡ್ತಾ ಇರ್ತೇವೆ. ಸುಂದರವಾದ ಭಾಗವನ್ನು ಚಿತ್ರೀಕರಣ ಮಾಡಿ ಹಾಕಿಕೊಂಡು ವೆಂಕಟೇಶ್ ಬೋಳಿಯಾರ್ ಅವರ ಕೊಡುಗೆ ಇದೆ. ಅದೇ ರೀತಿ ಇಂದು ಸನ್ಮಾನಿತರಾದ ಅನಿರುದ್ಧ ಅತ್ತ ಅವರ ಒಬ್ಬ ಅದ್ಭುತ ಕಲಾವಿದ, ಹಾಗೆ ರೋಹಿತ್ ಉಚ್ಚಿಲ್ ಹಾಗೂ ಅವರ ಶ್ರೀಮತಿ ಅವರು ಕೂಡ ಒಬ್ಬ ಉತ್ತಮ ಕಲಾವಿದರಾಗಿ ಸಮಾಜಕ್ಕೆ ಯಕ್ಷಗಾನಕ್ಕೆ ಅವರದ್ದೇ ಆದ ಕೊಡುಗೆಯನ್ನು ನೀಡಿದಂತವರು. ಇವರೆಲ್ಲರಿಗೂ ಅಭಿನಂದಿಸುತ್ತಾ, ಹಿಮ್ಮೇಳ ಕಲಾವಿದ ಅನಿರುದ್ಧ ಅತ್ತ ಅವರಿಗೆ ದಿವಂಗತ ಚಂದ್ರಶೇಖರ್ ಬಲ್ಯಾಯ ಸಂಸ್ಮರಣಾ ಪ್ರಶಸ್ತಿಯೊಂದಿಗೆ ಸಮ್ಮಾನ, ಯಕ್ಷಕಲಾ ಪ್ರಚಾರಕರು ವೆಂಕಟೇಶ್ ಬುಡಿಯಾಲರಿಗೆ ಗೌರವ ಸಮ್ಮಾನ, ಭಾಗವತರು ದಯಾನಂದ್ ಕೋಡಿಕಲ್, ಕೇಂದ್ರದ ನಿರ್ದೇಶಕರು ಯಕ್ಷ ನಾಟ್ಯ ಗುರು ಜಯಕರ್ ಪಂಡಿತ್, ಹಿಮ್ಮೇಳ ಕಲಾವಿದರು ರೋಹಿತ್ ಉಚ್ಚಿಲ್, ಶ್ರೇಯಾ ರೋಹಿತ್ ಉಚ್ಚಿಲ್ ದಂಪತಿಗಳಿಗೆ ಗುರುವಂದನಾ ಸಮ್ಮಾನ ನೀಡಿ ಗೌರವಿಸಿದರು. ಮೇಳೈಸಿದರೆ ಕಲೆ ಉತ್ತುಂಗ ಸ್ಥಾನಕ್ಕೆ ಇರ್ತದೆ ಅಂತಹ ಒಂದು ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸನ್ನಿವೇಶ ಇದೀಗ. ದಯವಿಟ್ಟು ವೆಂಕಟೇಶ್ವರವರು ಸನ್ಮಾನ ಪೀಠದಲ್ಲಿ ಕುಳ್ಳಿರಿಸಬೇಕು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸನ್ಮಾನ ಪತ್ರವನ್ನು ಆಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಪ್ರೀತಿಪೂರ್ವಕ ಆಶೀರ್ವಾದ. ಈ ಎರಡು ದಂಪತಿಗಳು ಯಕ್ಷಲೋಕದಲ್ಲಿ ಅಜರಾಮರವಾಗಿ ಅತ್ಯಂತ ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ಯಕ್ಷಗಾನ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿದರು. ಮಂಗಳೂರು ಅಳಪೆ ಶ್ರೀ ಪರಂಜ್ಯೋತಿ ಭಜನಾ ಮಂಡಳಿಯ ಅಧ್ಯಕ್ಷರು ವಕೀಲರು ದಿನಕರ್ ಶೆಟ್ಟಿ, ಮಂಗಳೂರು ಕೊಡಿಯಲ್ಬೈಲ್ ಶಾರದಾ ವಿದ್ಯಾಲಯದ ಪ್ರಾಂಶುಪಾಲರು ದಯಾನಂದ ಕಟೀಲ್, ಜಪ್ಪಿನಮೊಗರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ನಾಗೇಂದ್ರ ಕುಮಾರ್, ಪೊಸಕುರಲ್ ವಾಹಿನಿ ನಿರ್ದೇಶಕ ವಿದ್ಯಾಧರ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರದ 12ನೇ ವಾರ್ಷಿಕೋತ್ಸವಕ್ಕೆ ಶುಭ ಹಾರೈಸಿದರು. ಯಕ್ಷಗಾನ ತರಬೇತಿ ಕೇಂದ್ರದ ವ್ಯವಸ್ಥಾಪಕ ನಿರ್ದೇಶಕ ಜಯಕರ್ ಪಂಡಿತ್ ಬಜಾಲ್, ಅಧ್ಯಕ್ಷ ಭಾನುಪ್ರಕಾಶ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕೇಂದ್ರದ ವಿದ್ಯಾರ್ಥಿನಿ ಪ್ರೀತಿ ಪ್ರಾರ್ಥನೆಗೈದರು. ಕಾರ್ಯದರ್ಶಿ ಸಾಂತಪ್ಪಯ್ಯ ಸ್ವಾಗತಿಸಿ ಪ್ರಸ್ತಾವನೆಗೈದರು. ಗುರುಪ್ರಸಾದ್ ಸನ್ಮಾನ ಪತ್ರ ವಾಚಿಸಿದರು. ಶ್ರೀಮತಿ ಮಲ್ಲಿಕಾ ಭಾನುಪ್ರಕಾಶ್ ನಿರೂಪಿಸಿದರು. ಅಧ್ಯಾಪಕ ಎಚ್ ಶಿವಕುಮಾರ್ ವಂದಿಸಿದರು.